ನನ್ನ ಮಗ ಕೀರ್ತಿ ಕೊಲೆಗಟ್ಟ ಆಗಿದ್ದಾನೆ. ಯಾರಿಂದ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ರಾಯ ಹೇಳೋದ್ರೆ ಈ ನನ್ನ ಮಗನಾದ ತನಿಖೆಯನ್ನು ಸೂಕ್ತ ತನಿಖೆಯಲ್ಲಿ ಹಾಕಬೇಕು. ಯಾರ ವಿಷಯಕ್ಕೂ ಒಳಗಾಗಬಾರ್ದು. ಹಾಗೆ ಅವರು ಆಗಲಿ ಅಂತಾರೆ, ಹೀಗೆ ಹೇಳ್ತಾರೆ ಅಂತ ಆಗಬಾರ್ದು. ಎಲ್ಲ ಒಳ್ಳೆ ರೀತಿಯಲ್ಲಿ ತನಿಖೆ ಆಗಬೇಕಂತ ನಾನು ಕೇಳ್ಕೊಳ್ತೇನೆ. ಕೇಸು ವಿಚಾರಣಾ ಹಂತದಲ್ಲಿ, ಚಾರ್ಜ್ ಶೀಟ್ ಆಗಿದೆ, ವಿಚಾರಣಾ ಹಂತದಲ್ಲಿ. ನಮ್ಮನೆಗೆ ಯಾರೂ ಬಂದಿಲ್ಲ. ಯಾವ ಸಂಘಟನೆ ಆಗಲಿ, ಯಾವ ಪಕ್ಷದವರಾಗಲಿ ಬಂದಿಲ್ಲ. ಇಷ್ಟವರೆಗೆ ಯಾರೂ ಬಂದಿಲ್ಲ. ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ ಯಾರೂ ಬಂದಿಲ್ಲ. ನಮ್ಮ ಸಂಘಟನೆ ಆದ ML ಕೂಡ ಬಂದಿಲ್ಲ ನಮ್ಮಲ್ಲಿ. ರೈತ ಸಂಘ ಒಂದು ಬಿಟ್ಟರೆ ಮತ್ತೆ ಯಾರು ನಮಗೆ ಮನೆಗೆ ನಮ್ಮಲ್ಲಿ ಯಾರು ಭೇಟಿಯಾಗಿಲ್ಲ. ನಮ್ಮದು ಮೂಡಬಿದ್ರೆ ಕ್ಷೇತ್ರ.